ಸಿಕಂದರ್ ಸಿನಿಮಾದ ಪ್ರಾಯೋಜಕತ್ವದ ವೇಳೆ ಬಿಷ್ಣೋಯಿ ಗ್ಯಾಂಗಿನ ಕೊಲೆ ಬೆದರಿಕೆಯ ಬಗೆಗೆ ಪ್ರಶ್ನಿಸಿದಾಗ ಆಯುಷ್ಯ ಬಸಿರಿನಲ್ಲೇ ಬರೆದದ್ದಾಗಿದೆ. ಅದು ಇರುವಷ್ಟು ದಿನ ಬದುಕುತ್ತೇನೆ ಎಂದು ತಣ್ಣಗೆ ಉತ್ತರಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಸಲ್ಮಾನ್ ಖಾನ್ರಿಗೆ ಮುಖ್ಯವಾಗಿ ಬಿಷ್ಣೋಯ್ ಗ್ಯಾಂಗ್ನಿಂದ ಬೆದರಿಕೆ ಬರುತ್ತಲೇ ಇದೆ. ಈ ನಿರಂತರ ಬೆದರಿಕೆಯಿಂದಾಗಿ ಸಲ್ಮಾನ್ ಖಾನ್ರಿಗೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಅವರ ಮುಂದಿನ ಸಿನಿಮಾ ಸಿಕಂದರ್, ಅದರ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಅವರಿಗೆ ಕೊಲೆ ಬೆದರಿಕೆಯ ಬಗೆಗೆ ಕೆಲವರು ಪ್ರಶ್ನಿಸಿದ್ರು. 59ರ ಪ್ರಾಯದ ನಟನಿಗೆ ಭದ್ರತೆ ಹೆಚ್ಚಿಸಿದ್ದಾರೆ. ಇದರಿಂದ ತುಂಬಾ ಕಿರಿಕಿರಿಯಾಗ್ತಿದೆ ಎಂದು ಹೇಳುವಂತಿಲ್ಲ, ಬಿಡುವಂತಿಲ್ಲ. ನನ್ನ ಖಾಸಗಿ ಬದುಕು ಕಳೆದು ಹೋಗಿದೆ. ಹೆಚ್ಚು ಜನರು ಹತ್ತಿರ ಬರುವುದೇ ಸಾಧ್ಯವಿಲ್ಲದ ಸ್ಥಿತಿ ಉಂಟಾಗಿದೆ. ಬಾಂದ್ರಾದ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನ ಸಲ್ಮಾನ್ ಖಾನ್ ಮನೆಯತ್ತ ಗುಂಡು ಹಾರಿಸಿದ ಪ್ರಕರಣ ನಡೆದಿದ್ದು, ಆ ಸಂಬಂಧ ಬಿಷ್ಣೋಯಿ ಗ್ಯಾಂಗಿನ 3ರ ಬಂಧನವೂ ಆಗಿದೆ. ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿ ಗುಜರಾತಿನ ಗಂಗಾನಗರ ಜೈಲಿನಲ್ಲಿ ಇದ್ದು, ಒಳಗಿನಿಂದಲೇ ತನ್ನ ಗ್ಯಾಂಗನ್ನ ಚೂಬಿಡುವ ವಸೂಲಾತಿ ನಡೆಸುವ ಕೆಲಸ ಮಾಡುತ್ತಿರುವ ಆರೋಪವೂ ಇದೆ. Pull up the flicks and I take it Don Gia. Pull up the hands and I feel no fear. I dig a Don. I sick a Don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.